ಕಾಂತಾವರ ದೇವಸ್ಥಾನ ತಾಲೂಕಿನ 9 ಮಾಗಣೆಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನ ಅಂಬರೀಷ ಋಷಿಯ ತಪೋಭೂಮಿಯಲ್ಲಿ ಉದ್ಭವ ಸ್ವರೂಪಿಯಾದಂತಹ ಶಿವಲಿಂಗವು ತ್ರಿವರ್ಣ ರಂಜಿತ 3 ಬಣ್ಣಗಳಲ್ಲಿ ಕಂಗೊಳಿಸುವಂತಹ ಈ ಶಿವಲಿಂಗವು ಪಾರ್ವತಿ ಸಹಿತನಾಗಿ ಕ್ಷೇತ್ರದಲ್ಲಿ ವಿರಾಜಮಾನರಾಗಿದ್ದಾರೆ. ಅಂತಹ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಿದಂತಹ ಪುಣ್ಯ ಕ್ಷೇತ್ರ ನಮ್ಮ ಇದು ಕಾಂತಾವರ. ಈನ ಮನೆತನದವರ ಒಂದು ಸಂಸಾರ ಇತ್ತು. ಅವರ ಮಗ ಕಾಂತಾರ ಅಂತೇಳಿ, ಅವನಿಗೆ ಹೆಸರು ಕಾಂತಾರ ಅಂತೇಳಿ. ಅಂದ್ರೆ ಅಂಬರೀಷ ಋಷಿಗೆ ಎಲ್ಲವೂ ಗೊತ್ತಿತ್ತು. ಅವ ಶಿವಸಂಭೂತ, ಶಿವಶಕ್ತಿಯಿಂದಲೇ ಜನಿಸಿದವ, ಅವನಲ್ಲಿ ಒಂದು ಶಕ್ತಿ ಉಂಟು, ಅವನಲ್ಲಿ ಒಂದು ಭಕ್ತಿ ಉಂಟು. ಹಾಗಂತೇಳಿ ಅಂಬರೀಷ ಋಷಿ ಅವನನ್ನು ಕರೆದುಕೊಂಡು ಹೋಗಿ, ಅಂದ್ರೆ ಮಾನವ ಸ್ವರೂಪಿಯಾದಂತಹ ಕಾಂತಾರ ಎನ್ನುವಂತಹ ಒಬ್ಬ ಹುಡುಗನನ್ನು ಸುಮಾರು 12ನೇ ಶತಮಾನಕ್ಕೂ ಹಿಂದಿನದ್ದು ಅಂತೇಳಿ ಈಗ ಇರುವ ಪ್ರತೀತಿ ಇದು ಕ್ಷೇತ್ರ. ಈಶ್ವರನನ್ನೇ ಕುರಿತು ತಪಸ್ಸು ಮಾಡಿದಾಗ ಕೈಲಾಸದಿಂದ ಇಳಿದು ಬಂದಂತಹ ಪರಮೇಶ್ವರ ಪಾರ್ವತಿ ಸಹಿತನಾಗಿ ಇಬ್ಬರು ಒಟ್ಟಿಗೆ ಸತಿಪತಿಯರಾಗಿ ಬಂದು ಅಂಬರೀಷನಿಗೆ ಅಭಯವನ್ನು ಕೊಟ್ಟರು. ರಾಕ್ಷಸರು ಯಾರು ಅಂತ ಹೇಳಿದ್ರೆ ಒಬ್ಬ ಜಂಜಾವಾತಾಸುರ ಅಂತೇಳಿ ಈ ಭಾಗದ ಬಹಳ ದೊಡ್ಡ ದುಷ್ಟ ರಾಕ್ಷಸ. ಅಂಬರೀಷ ಋಷಿ ಶಿವನನ್ನು ಕುರಿತು ತಪಸ್ಸು ಮಾಡಿದ ಮೇಲೆ ಒಂದು ಆತ್ಮಲಿಂಗವನ್ನೇ, ಶಿವಲಿಂಗವನ್ನೇ ಪೂಜೆಗೆ ಕೊಡು ನಿರ್ಗಮಿಸಿದ್ರು. ಎಷ್ಟೋ ವರ್ಷದ ನಂತರ ಕಾಂತಾರನ ಕಾಲವೂ ಮುಗಿದು ಹೋಯಿತು ಅಂತೇಳಿ ಒಂದು ಇತಿಹಾಸದಲ್ಲಿ ನಾವು ತಿಳಿದುಕೊಂಡಂತಹ ಕತೆ. ಕಾಂತಾವರ ಈ ಕ್ಷೇತ್ರ ನಮ್ಮ ಕಾರ್ಕಳ ತಾಲೂಕಿನ ಹೋಬಳಿಗೆ ಸಂಬಂಧಪಟ್ಟ ಹಾಗೆ ಕಾಂತಾವರ ಗ್ರಾಮ ಎನ್ನುವಂಥದ್ದು. ಇಲ್ಲಿರುವಂಥದ್ದು ಈಶ್ವರ ದೇವಸ್ಥಾನ. ಇದನ್ನು ಕಾಂತೇಶ್ವರ ದೇವರು ಕಾಂತಾವರ ಗ್ರಾಮ ಅಂತೇಳಿ ನಾವು ಕರಿತೇವೆ. ಇದು ನಮ್ಮ ಕಾಂತಾವರ ದೇವಸ್ಥಾನ ತಾಲೂಕಿನ 9 ಮಾಗಣೆಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನ. ಈ ಭಾಗದಲ್ಲಿ ಪೂರ್ವ ದಿಕ್ಕಿಗೆ ಸಾಣೂರು, ಬೆಳುವಾಯಿ, ಈ ಭಾಗಕ್ಕೆ ಹೋದರೆ ಕಡಂದಲೆ, ಹಾಗೆ ನಿಟ್ಟೆ, ಬೋಳ, ಹೀಗೆ ಹೇಳಿದಂತೆ 9 ಮಾಗಣೆಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನದಲ್ಲಿ ಶಿವಲಿಂಗವು ಪ್ರಧಾನ, ಈಶ್ವರ ದೇವರು ಪ್ರಧಾನ ದೇವರಾಗಿ, ಹಾಗೆ ಪಾರ್ವತಿ ಅಮ್ಮನವರು ಜೊತೆಗೆ ಮಹಾಗಣಪತಿ ದೇವರು, ಇತರ ಪರಿವಾರ ದೇವರುಗಳನ್ನು ಒಳಗೊಂಡಂತಹ ಈ ದೇವಸ್ಥಾನ ನಮ್ಮದು. ಈಗಾಗಲೇ ಇದನ್ನು ಸಂಕ್ಷಿಪ್ತವಾಗಿ ನಾವು ಅಂಬರೀಷ ಋಷಿಯ ತಪೋಭೂಮಿಯಲ್ಲಿ ಉದ್ಭವ ಸ್ವರೂಪಿಯಾದಂತಹ ಶಿವಲಿಂಗವು ತ್ರಿವರ್ಣ ರಂಜಿತ 3 ಬಣ್ಣಗಳಲ್ಲಿ ಕಂಗೊಳಿಸುವಂತಹ ಈ ಶಿವಲಿಂಗವು ಪಾರ್ವತಿ ಸಹಿತನಾಗಿ ಕ್ಷೇತ್ರದಲ್ಲಿ ವಿರಾಜಮಾನರಾಗಿದ್ದಾರೆ. ಅಂತಹ ಪರಮೇಶ್ವರನ ಸಾನ್ನಿಧ್ಯವನ್ನು ಹೊಂದಿದಂತಹ ಪುಣ್ಯ ಕ್ಷೇತ್ರ ನಮ್ಮ ಇದು ಕಾಂತಾವರ. ಈ ಕಾಂತಾವರ ಎನ್ನುವಂತಹ ಗ್ರಾಮಕ್ಕೆ ಹೆಸರು ಬರುವುದಕ್ಕೆ ಬಹಳ ವರ್ಷಗಳ ಇತಿಹಾಸ ಉಂಟು. ನಮ್ಮ ಈ ದೇವಸ್ಥಾನವನ್ನು ಇತಿಹಾಸಕಾರರು ಹೇಗೆ ನಮಗೆ ಲೇಖನ ರೂಪದಲ್ಲಿ, ಒಂದು ಕೃತಿಯ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ, ಅದನ್ನು ನಾವೀಗ ಸತ್ಯ ಅಂತ ನಂಬಿದ್ದೇವೆ. ಸುಮಾರು 12ನೇ ಶತಮಾನಕ್ಕೂ ಹಿಂದಿನದ್ದು ಅಂತೇಳಿ ಈಗ ಇರುವ ಪ್ರತೀತಿ ಇದು ಕ್ಷೇತ್ರ. 12ನೇ ಶತಮಾನಕ್ಕೆ ಹಿಂದಿನ ಈ ಕ್ಷೇತ್ರ ನಿರ್ಮಾಣವಾಯಿತು ಹೇಗೆ? ಬಹಳ ವರ್ಷಗಳ ಹಿಂದೆ ಈ ಜಾಗದಲ್ಲಿ ವಿಪರೀತವಾದಂತಹ ಕಾಡು, ಈ ಪ್ರದೇಶ ಎಲ್ಲ. ಈಗಾಗಲೇ ನಾವು ಈ ಪ್ರದೇಶವನ್ನು ನೋಡಿದರೆ ನಮ್ಮ ಕ್ಷೇತ್ರ ಬಹಳ ಎತ್ತರದ ಪ್ರದೇಶದಲ್ಲಿದೆ. ಕ್ಷೇತ್ರದಿಂದ 3 ದಿಕ್ಕಿಗೆ ನಾವು ಪಶ್ಚಿಮಕ್ಕಾಗಲಿ, ದಕ್ಷಿಣಕ್ಕಾಗಲಿ, ಈ ಭಾಗ ಉತ್ತರಕ್ಕಾಗಲಿ ಹೊಡೆದರೆ ಕಾಂತಾವರ ಗ್ರಾಮ ಬಹಳ ತಗ್ಗು ಪ್ರದೇಶದಲ್ಲಿ, ಉಳಿದಂತಹ ಎಲ್ಲ ಕೃಷಿ ಭೂಮಿಗಳು ಎಲ್ಲ ತಗ್ಗು ಪ್ರದೇಶದಲ್ಲಿರೋದು. ಇದರ ಬಹಳ ಎತ್ತರ ಪ್ರದೇಶದಲ್ಲಿ ನಮ್ಮ ದೇವಸ್ಥಾನ ಇರೋದು. ಅಂದರೆ ಗ್ರಾಮದ ಒಂದು ಭಾಗಕ್ಕೆ, ಒಂದು ಮೂಲೆಗೆ ಸೇರಿಕೊಂಡಿದೆ. ನಂತರ ಮುಂದೆ ಕಾಣುವಂಥ ಬೆಟ್ಟ, ದೇವಸ್ಥಾನದ ಎದುರು ಭಾಗದಲ್ಲಿರುವಂತಹ ಬೆಟ್ಟ ದಾಟಿ ಹೋದರೆ ಅದು ಮತ್ತೆ ಜಿಲ್ಲೆ ಮತ್ತು ಊರು ಬೇರೆ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳುವಾಯಿ ಗ್ರಾಮ ಅಂತ. ಹಾಗೆ ಈ ಪ್ರದೇಶದಲ್ಲಿ ಹಿಂದೆ ಹಲವಾರು ಋಷಿಮುನಿಗಳು ತಪಸ್ಸು ಮಾಡಿಕೊಂಡಿದ್ದಂತಹ ಪ್ರದೇಶ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ತದೆ ಅದನ್ನು, ಲೋಕ ಕಲ್ಯಾಣಾರ್ಥವಾಗಿ ಸರ್ವೇ ಜನ ಸುಖಿನೋ ಭವಂತು, ಪ್ರಪಂಚದ ಪ್ರತಿಯೊಂದು ಜೀವರಾಶಿಯು ಕೂಡ ಬಹಳ ಸುಖವಾಗಿ ಇರಬೇಕು, ಬದುಕಬೇಕು ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಹಲವಾರು ಋಷಿಮುನಿಗಳು ತಪಸ್ಸು ಮಾಡಿಕೊಂಡು ಬಂದಂಥ ಈ ಪ್ರದೇಶ. ಎಷ್ಟೋ ಶತಮಾನಗಳ ಹಿಂದೆ ಅಂತಹ ಋಷಿಮುನಿಗಳಿಗೆ ತೊಂದರೆ ಆಯಿತು. ಅಂದಂತೇಳಿದರೆ ಅವರು ಮಾಡುವಂತಹ ಪುಣ್ಯ ಕಾರ್ಯಗಳು ಏನುಂಟು ಅದಕ್ಕೆಲ್ಲ ವಿಘ್ನ ಬರುವುದಕ್ಕೆ ಕಾರಣ ಆಯಿತು. ಅಂದರೆ ಈ ಪ್ರದೇಶದಲ್ಲಿ ದುಷ್ಟರಾದಂತಹ ಕೆಲವು ರಾಕ್ಷಸರೆಲ್ಲ ಬಂದು ಅವರಿಗೆ ಬೇಡವಾದಂತಹ ತೊಂದರೆಗಳನ್ನೆಲ್ಲ ಕೊಡ್ತಿದ್ರು. ಬ್ರಾಹ್ಮಣರಿಗೆ, ಬ್ರಾಹ್ಮಣ ಹೆಂಗಸರಿಗೆ, ಮಕ್ಕಳಿಗೆ, ಹಾಗೆ ಈ ಪ್ರದೇಶದ ಸುತ್ತಮುತ್ತದ ಇರುವಂತಹ ಆಸ್ತಿ ಪಾಸ್ತಿಗಳಿಗೆಲ್ಲ ಕಷ್ಟ ನಷ್ಟವನ್ನು ಉಂಟು ಮಾಡಿದಂತಹ ರಾಕ್ಷಸರನ್ನು ಹೇಗಾದರೂ ಮಾಡಿ ಮುಗಿಸಬೇಕು, ಏನು ಮಾಡೋಣ ಅಂಥೇಳಿ ಹಲವಾರು ಋಷಿಮುನಿಗಳು, ಬ್ರಾಹ್ಮಣ ಸಂಕುಲದವರು ಎಲ್ಲ ಚಿಂತೆ ಮಾಡಿ ಈ ಪ್ರದೇಶದಲ್ಲಿ ಬಹಳ ಅವರಿಗಿಂತಲೂ ಸ್ವಲ್ಪ ಉನ್ನತ ಸ್ಥಾನದಲ್ಲಿ ತಪಸ್ಸು ಮಾಡಿಕೊಂಡಿದ್ದಂಥ ಒಬ್ಬ ಅಂಬರೀಷ ಋಷಿ ಬಹಳ ವರ್ಷಗಳ ಕಾಲ ಅನ್ನ ಆಹಾರ ಬಿಟ್ಟು ಏಕಾಗ್ರತೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ತಪಸ್ಸು ಮಾಡ್ತಿದ್ದಂಥ ಅಂಬರೀಷ ಮುನಿಯಲ್ಲಿ ಹೋಗಿ ದೂರಿಕೊಂಡ್ರಂತೆ.
ಹೀಗೆ ಆಗಿದೆ, ಏನು ಮಾಡೋಣ, ನಮಗೆ ಬದುಕಲಿಕ್ಕೆ ಕಷ್ಟ, ತಪಸ್ಸು ಯಾಗ ಯಜ್ಞ ಹೋಮಾದಿಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಂಬರೀಷ ಋಷಿಯಲ್ಲಿ ದೂರಿಕೊಂಡಾಗ ಎಲ್ಲ ಋಷಿ ಮುನಿಗಳಿಗೆ ಬ್ರಾಹ್ಮಣ ಸಂಕುಲದವರಿಗೆಲ್ಲ ಅಭಯವನ್ನು ಕೊಟ್ಟರಂತೆ ಅಂಬರೀಷ ಋಷಿ. ಹಾಗೆ ಮುಂದುವರಿದಂತಹ ಕಾಲಾನಂತರ ಅಂಬರೀಷ ಋಷಿಯು ಈಶ್ವರನನ್ನು ಕುರಿತು ತಪಸ್ಸು ಮಾಡಿದರು. ಈ ಪ್ರದೇಶ ಸುಭಿಕ್ಷವಾಗಿ ಸಂತೋಷದಲ್ಲಿ ಸುಖ ಸಂತೋಷದಿಂದ ಇರಬೇಕಾದ್ರೆ ಈಶ್ವರನನ್ನೇ ಕುರಿತು ತಪಸ್ಸು ಮಾಡಿದಾಗ ಕೈಲಾಸದಿಂದ ಇಳಿದು ಬಂದಂತಹ ಪರಮೇಶ್ವರ ಪಾರ್ವತಿ ಸಹಿತನಾಗಿ ಇಬ್ಬರು ಒಟ್ಟಿಗೆ ಸತಿಪತಿಯರಾಗಿ ಬಂದು ಅಂಬರೀಷನಿಗೆ ಅಭಯವನ್ನು ಕೊಟ್ಟರಂತೆ. ಹೀಗೆ ಮುಂದಿನ ದಿನಗಳಲ್ಲಿ ನನ್ನ ಕೃಪಾ ಕಟಾಕ್ಷತೆಯಿಂದ ಇದರಿಂದಲೇ ನಾನು ಈ ಪ್ರದೇಶದ ರಾಕ್ಷಸರನ್ನೆಲ್ಲ ಕೊಂದು ಕಳೆದು ಒಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡುತ್ತೇನೆ ಅಂತೇಳಿ ಅಂಬರೀಷ ಋಷಿಗೆ ತಪಸ್ಸು ಮಾಡ್ತಾ ಸಂದರ್ಭದಲ್ಲಿ ಕೊಟ್ಟಾಗ ಎಲ್ಲ ಋಷಿಮುನಿಗಳಿಗೆ ಬ್ರಾಹ್ಮಣ ಸಂಕುಲದವರಿಗೆ ನೆಮ್ಮದಿಯಿಂದ ಮತ್ತಷ್ಟು ಕಾಲ ಕಳೆದು ಈ ಜಾಗದಲ್ಲಿ ಬಂದಂತಹ ರಾಕ್ಷಸರು ಯಾರು ಅಂತ ಹೇಳಿದರೆ ಒಬ್ಬ ಜಂಜಾವಾತಾಸುರ ಅಂತೇಳಿ ಈ ಭಾಗದ ಬಹಳ ದೊಡ್ಡ ದುಷ್ಟ ರಾಕ್ಷಸ. ಅವನೊಟ್ಟಿಗೆ ಔರುಷ್ಟಿಕಾಸುರ, ಪಿಪಿಲೀಕಾಸುರ ಎನ್ನುವಂತಹ ರಾಕ್ಷಸ ಬಲಗಳನ್ನೆಲ್ಲ ಕೂಡಿಕೊಂಡು ತೊಂದರೆ ಕೊಡುತ್ತಿದ್ದಂತಹ ರಾಕ್ಷಸ ಸಂಕುಲವನ್ನು ಅಂಬರೀಷ ಋಷಿ ಹೇಗಾದರೂ ಮಾಡಿ ಕೊಂದು ಕಳೆದು ಲೋಕಶಾಂತಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಈಗ ಹೇಳಿದ ಹಾಗೆ ಶಿವಕ್ಕನ್ನು ಕುರಿತು ತಪಸ್ಸು ಮಾಡಿ ಮತ್ತೆ ಕಾಲಾನಂತರ ಅಂಬರೀಷ ಋಷಿ ಶಿವನನ್ನು ಕುರಿತು ತಪಸ್ಸು ಮಾಡಿದ ಮೇಲೆ ಒಂದು ಶಿವಲಿಂಗವನ್ನೇ ಪೂಜೆಗೆ ಕೊಟ್ಟು ನಿರ್ಗಮಿಸಿದರು ಶಿವಪಾರ್ವತಿಯವರು ಅಂತೇಳಿ. ವರ್ಷ ಕಾಲ ಆ ಶಿವಲಿಂಗಕ್ಕೆ ಅಂಬರೀಷ ಋಷಿ ತಪಸ್ಸು ಮಾಡಿಕೊಂಡೇ ಬರ್ತಾ ಇದ್ದ. ಎಷ್ಟು ವರ್ಷ ಕಾಲ ಕಳೆದು ಅಂಬರೀಷ ಋಷಿಯ ಕಾಲ ಕಳೆದು ಎಷ್ಟೋ ವರ್ಷಗಳು ಆಗಿರ್ಬೋದು. ಅಂಬರೀಷ ಋಷಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ 3 ಹೊತ್ತು ಪೂಜೆ ಮಾಡ್ತಾ ಇದ್ದ. ಆ ಹೊತ್ತಿಗೆ ಪಾರ್ವತಿಯು ಕೂಡ ಪ್ರತ್ಯಕ್ಷಲಾಗಿ ತನ್ನ ಕೈಯ ಕಡಗವನ್ನು ಶಿವಲಿಂಗಕ್ಕೆ ತೊಡಿಸಿ ನನ್ನನ್ನೂ ಕೂಡ ನೆನೆದು ಪೂಜೆ ಮಾಡಬೇಕು ಅಂತೇಳಿ ಪೂಜಾ ನಂತರ ಕೈಯ ಕಡಗವನ್ನು ತೆಗೆದಿರಿಸಬಹುದು ಅಂತೇಳಿ ಪಾರ್ವತಿಯು ಕೂಡ ಅಭಯವಾಕ್ಯವನ್ನು ಕೊಡ್ತಿದ್ದಾಳೆ. ಅಲ್ಲಿ 3 ಹೊತ್ತು ಪೂಜೆ ಮಾಡಿ ಒಂದು ದಿನ ಕೈಯ ಕಡಗವನ್ನು ತೆಗೆದಿರಿಸುವುದಕ್ಕೆ ಅಂಬರೀಷ ಋಷಿಗೆ ಮರೆತು ಹೋಯಿತು. ಆ ಹೊತ್ತಿಗೆ ದುಃಖ ಮಾಡುತ್ತಿರುವಾಗ ಮತ್ತೆ ಪಾರ್ವತಿಯು ಪ್ರತ್ಯಕ್ಷಲಾಗಿ ಆ ಕೈಯ ಕಡಗವನ್ನು ತೆಗೆಯುವುದು ಬೇಡ, ಶಿವಲಿಂಗದಲ್ಲಿ ಹಾಗೆ ಇರಲಿ ಅಂಥೇಳಿ ಮತ್ತೆ ಅಭಯವಾಕ್ಯ ಹೇಳಿದ್ಲು. ಈಗಲೂ ಶಿವಲಿಂಗದ ಬುಡದಲ್ಲಿ ಪಾರ್ವತಿಯ ಕೈ ಕಡಗ ಉಂಟು. ಶಿವಲಿಂಗಕ್ಕೂ ಕೈ ಕಡಗಕ್ಕೂ ಸಾಮಾನ್ಯ 4 ಬೆರಳು ನಾವು ಇಳಿಸುವಷ್ಟು ಒಂದು ಅಂತರ ಉಂಟು. ಹಾಗೆ ಕಾಲಾನಂತರ ಈ ಜಾಗದಲ್ಲಿ ಕುಲಿನ ಮನೆತನದವರ ಒಂದು ಸಂಸಾರ ಇತ್ತು. ಅವರ ಮಗ ಕಾಂತಾರ ಅಂತೇಳಿ, ಅವನಿಗೆ ಹೆಸರು ಕಾಂತಾರ ಅಂತೇಳಿ, ಅವ ಶಿವ ಅಂದರೆ ಅಂಬರೀಷ ಋಷಿಗೆ ಎಲ್ಲವೂ ಗೊತ್ತಿತ್ತು. ಅವ ಶಿವಸಂಭೂತ, ಶಿವಶಕ್ತಿಯಿಂದಲೇ ಜನಿಸಿದವ, ಅವನಲ್ಲಿ ಒಂದು ಶಕ್ತಿ ಉಂಟು, ಅವನಲ್ಲಿ ಒಂದು ಭಕ್ತಿ ಉಂಟು. ಹಾಗಂತೇಳಿ ಅಂಬರೀಷ ಋಷಿ ಅವನನ್ನು ಕರೆದುಕೊಂಡು ಹೋಗಿ, ಅಂದರೆ ಮಾನವ ಸ್ವರೂಪಿಯಾದಂತಹ ಕಾಂತಾರ ಎನ್ನುವಂಥ ಒಬ್ಬ ಹುಡುಗನನ್ನು ಕರೆದುಕೊಂಡು ಹೋಗಿ ಅವನಿಗೆ ಬೇಕಾದಂತಹ ಬಿಲ್ವಿದ್ಯೆಗಳನ್ನು ಶಸ್ತ್ರಶಾಸ್ತ್ರ ವಿದ್ಯಾಭ್ಯಾಸವನ್ನು ಕೊಟ್ಟು ಇಂತಹ ದುಷ್ಟ ರಾಕ್ಷಸರನ್ನು ಕೊಂದು ಕಳೆಯುವುದಕ್ಕೆ ಅಂಬರೀಷ ಋಷಿ ಪ್ರೇರೇಪಣೆ ನೀಡಿದ. ಹಾಗೆ ಬೆಳೆದಂತಹ ಕಾಂತಾರನಿಂದ ಈ ಜಾಗದಲ್ಲಿ ದುಷ್ಟಶಕ್ತಿಯಾಗಿ ಬೆಳೆದಂಥ ಅಂಬರೀಷ ಇವರು ರಾಕ್ಷಸರ ಕುಲವನ್ನೆಲ್ಲ ಸರ್ವನಾಶ ಮಾಡಿ ಮತ್ತೆ ಅದು ಕಾಲ ನಂತರ ಎಷ್ಟೋ ವರ್ಷದ ನಂತರ ಕಾಂತಾರನ ಕಾಲವೂ ಮುಗಿದು ಹೋಯಿತು ಅಂತೇಳಿ ಒಂದು ಇತಿಹಾಸದಲ್ಲಿ ನಾವು ತಿಳಿದುಕೊಂಡಂತಹ ಕತೆ. ಕಾಂತಾರನ ಕಾಲ ನಂತರ ಬೆಳೆದು ಮುಂದೆ ಹೋಗ್ತಿದ್ದಂಗೆ ಈ ಅಂಬರೀಷ ಋಷಿಯ ನಾನು ಆವಾಗಲೇ ಹೇಳಿದಾಗೆ ತಪಸ್ಸು ಮಾಡಿಕೊಂಡಿದ್ದು, ಈಶ್ವರಲಿಂಗವನ್ನು ಪೂಜೆ ಮಾಡಿಕೊಂಡಿದ್ದು, ಪಾರ್ವತಿಯನ್ನು ಕೂಡ ಸಹಿತವಾಗಿ ಪೂಜೆ ಮಾಡಿಕೊಂಡು ಬರ್ತಿದ್ದ. ಅದು ವರ್ಷ ಕಳೆದು ಎಷ್ಟು ವರ್ಷ ಹೋಯಿತು, ತದನಂತರ ಎಷ್ಟು ಕಾಲಗಳಾಯಿತು ಅಂತೇಳಿ ಗೊತ್ತಿಲ್ಲ. ಆದರೆ ಮತ್ತೆ ನಿರ್ಜೀವವಾಗಿ, ಅಂದರೆ ಅಂಬರೀಷ ಋಷಿಯ ಕಾಲಾನಂತರ ಮತ್ತೆ ದಟ್ಟವಾಗಿ ಬೆಳೆದಂತಹ ಕಾಡು. ಈ ಭಾಗದಲ್ಲಿ ನದಿಯಲ್ಲಿ ಕುಳಿದ ಮನೆತನದವರು ಒಬ್ಬಳು ಅಂದರೆ ಕೊರಪಳು, ಅವಳು ಬುಟ್ಟಿ ಗಿಟ್ಟಿ ಎಲ್ಲ ಹೆಣೆಯುವುದಕ್ಕಾಗಿ ಹೋಗ್ತಿರುವಂತಹ ಈ ಕಾಡಿಗೆ ಹೋಗಿ ಬೀಳುಗಳನ್ನೆಲ್ಲ ಕಡಿದುಕೊಂಡು ಬರುತ್ತಿರುವಂತಹ ಸಂದರ್ಭ. ನಿತ್ಯದ ಕಸುಬಿಗಾಗಿ ಕಾಡಿಗೆ ಹೋಗಿ ಬೀಳು ಕಡೆದು ತಿರುವಾಗ ಕತ್ತಿ ತಾಗಿ ಒಮ್ಮೆಲೆ ರಿಕ್ತ ಚಿಮ್ಮಿತೊಳೆದು.